ಮೇ 26ರಂದು ನಮ್ಮ ಕರಾವಳಿಯಾದ್ಯಂತ ಪಿರ್ಕಿಲು ತುಳುಚಿತ್ರ ತೆರೆ ಕಾಣ್ತಾ ಇದೆ. ನಿಮ್ಮೆಲ್ಲರ ಪ್ರೋತ್ಸಾಹ ಸಹಕಾರ ಬೇಕು ಅಂತ ವಿನಂತಿಸ್ಕೊಳ್ತೇವೆ. ಈಗ ಇಲ್ಲಿ ನಮ್ಮ ಚಿತ್ರದ ನಿರ್ಮಾಪಕರು ಶಿವಪ್ರಸಾದ್ ಇಜ್ಜಾವು, ನಮ್ಮ ನಾಯಕ ನಟಿ ಲತಾ ಎಸ್ ಗೌಡ, ಹಾಗೆ ನಾಯಕ ನಟ ಲತಾ ಎಸ್ ಗೌಡ, ಶಿವಪ್ರಸಾದ್ ಇಜ್ಜಾವು. ಲತಾ ಎಸ್ ಗೌಡ ನಾಯಕ ನಟಿಯ? ಇನ್ನೊಬ್ರು ಇದ್ದಾರೆ ಸರ್, ಅವ್ರು ಶೂಟಿಂಗ್ ಅಲ್ಲಿ ಇದ್ದಾರೆ. ಸಲೋಮಿ ಡಿಸೋಜಾ ನಾಯಕ ನಟ ಸುದೇಶ್ ರೈ, ಹಾಗೆ ನಟರು ಅನಿಲ್ ರೈ. ತಮ್ಮ ಹೆಸರು? ಆರ್ಯ, ಪಿರ್ಕಿಲು ಚಿತ್ರದ ನಿರ್ದೇಶಕ. ಇನ್ನೊಬ್ರು ನಿರ್ಮಾಪಕರಿದ್ದಾರೆ, ಸತೀಶ್ ಶೆರ್ನೆ. ಮೇ 26ಕ್ಕೆ ಪಿರ್ಕಿಲು ತುಳುಚಿತ್ರ ತೆರೆ ಕಾಣ್ತಾ ಇದೆ. ಈಗ ನಾವು ಮೂವಿ ಮಾಡೋದು ತುಂಬಾ ಈಸಿ, ಯಾಕೆಂದ್ರೆ ಈಗ ಜನರ ಹತ್ರ ನಾವು ರೀಚ್ ಆಗಬೇಕು ಅಂದ್ರೆ ನಿಮ್ಮೆಲ್ಲರ ಸಹಕಾರ ತುಂಬಾ ಮುಖ್ಯ ಆಗುತ್ತೆ. ಸೊ ಹಾಗಾಗಿ ನೀವೆಲ್ಲರೂ ಪ್ರೋತ್ಸಾಹ ಕೊಟ್ಟು ಸಹಕಾರವನ್ನ ಕೊಡಬೇಕು ಅಂತ ಕೇಳ್ಕೊಳ್ತಿದ್ದೇನೆ. ಸರ್, ಇದು ವೆಚ್ಚ ಬಂದ್ಬಿಟ್ಟು ಒಂದು 70 to 80 ಆಗ್ತದೆ ಸರ್. 70 to 80 ವೆಚ್ಚ. ಎಂಥದ್ದು? 70 ಶೂಟಿಂಗ್ ಪುತ್ತೂರು, ಸುಳ್ಯ, ಮಂಗಳೂರು, ಉಡುಪಿ, ಕುರಿಯ ಅಂತ ಒಂದಿದೆ ಈ ಸೈಡಲ್ಲಿ. ಉಡುಪಿ ಕುರಿಯ ದೇವಸ್ಥಾನ, ಉಪ್ಪಿನಂಗಡಿ. ಸ್ಟೋರಿ ಯಾವ ಬೇಸ್? ಸರ್, ಇದು ಒಂದು ಪಿರ್ಕಿಲು ಟೈಟಲ್ ಅಲ್ಲಿ ಇದೆ ಅರ್ಥ. ಅಂದ್ರೆ ಪಿರ್ಕಿಲು ಅನ್ನೋ ಒಂದು ಹುಡುಗರುಗಳು ಏನೆಲ್ಲ ಅವಾಂತರಗಳನ್ನ ಮಾಡ್ತಾರೆ, ಅದರಿಂದ ಸಮಾಜದ ಮೇಲೆ ಏನ್ ಪರಿಣಾಮ ಬೀರುತ್ತೆ ಅನ್ನೋ ಒಂದು ಸಂದೇಶ ಇರೋದೇ ಪಿರ್ಕಿಲು. ಹಾಸ್ಯ? ಸರ್, ಹಾಸ್ಯ ಮತ್ತೆ ಫ್ಯಾಮಿಲಿ ಓರಿಯೆಂಟೆಡ್. ಓನ್ಲಿ ಹಾಸ್ಯವೇ ಇರುವುದಿಲ್ಲ, ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಸೆಂಟಿಮೆಂಟ್ ಈ ರೀತಿ ಎಲ್ಲ ಇರ್ತದೆ. ಫಿಲ್ಮಲ್ಲಿ ಯಾರೆಲ್ಲ? ಅರವಿಂದ್ ಗೋಳಾರ್, ಭೋಜರಾಜ ವಾಮಂಜೂರು, ದೀಪಕ್ ರೈ, ರವಿರಾಮ ಕುಂಜ. ಇನ್ನು ಪುತ್ತೂರಿನ ಹುಡುಗರೇನೆ ಸುದೇಶ್ ರೈ ಅಂತ ನಾಯಕ ನಟರಾಗಿ, ಆಮೇಲೆ ವರ್ಧನ್ ಅಂತ ಇನ್ನೊಬ್ರು, ಅವರು ಬೆಂಗಳೂರ ಶೂಟಿಂಗ್ ಎಲ್ಲ ಇದ್ದಾರೆ. ಸೊ ಹಾಗೆ ಆಮೇಲೆ ಇವರು ಸಹ ಅನಿಲ್ ರೈ, ರಂಜಿತ್ ರೈ, ಎಲ್ಲರೂ ಸಹ ಪುತ್ತೂರಿನ ಹುಡುಗರೇ. ಅಂದ್ರೆ ಇಲ್ಲಿ ರಂಗಭೂಮಿಯಲ್ಲಿ ಒಂದು ನಟರಾಗಿ ಅಂದ್ರೆ ರಂಗಭೂಮಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದವರು. ಇವ್ರನ್ನೇ ಆಡಿಷನ್ ಮೂಲಕ ತಗೊಂಡು ಈ ಚಿತ್ರದಲ್ಲಿ ಮೇನ್ ಒಂದು ರೋಲ್ಗಳಲ್ಲಿ ಪ್ಲೇ ಮಾಡ್ತಿದ್ದಾರೆ. ಸವಾಲುಗಳು ಅದೇ ಸರ್, ಇವಾಗ ಥಿಯೇಟರ್ಗಳನ್ನ ನಾವು ಅಂದ್ರೆ ಜನಗಳಿಗೆ ರೀಚ್ ಆಗೋದೊಂದು ದೊಡ್ಡ ಸಾಹಸ. ಅದಾದ್ಮೇಲೆ ಥಿಯೇಟರ್ಗಳನ್ನ ನಾವು ಸೇಫ್ ಮಾಡ್ಕೊಳ್ಳೋದೊಂದು ಸಾಹಸ. ಚಾಲೆಂಜ್ ಇದ್ದೇ ಇರ್ತದೆ. ನಾವು ಸಿನಿಮಾವನ್ನ ಫುಲ್ ನಾವು ರಿಲೀಸ್ ಆದ್ಮೇಲೂ ಸಹ ನಮಗೆ ಚಾಲೆಂಜಸ್ ಇದೆ. ಇನ್ನ ಆಫ್ಟರ್ 2 weeks ವರೆಗೂ ಜನಗಳಿಗೆ ರೀಚ್ ಮಾಡುವ ಪ್ರಯತ್ನ ಮಾಡ್ತಾನೆ ಇರಬೇಕು. ಟೋಟಲಿ ಸಿನಿಮಾ ಮಾಡೋದೇ ಒಂದು ಸಾಹಸ. ಸೊ ಹಾಗಾಗಿ ಅದರಲ್ಲೇ ಇದ್ದೀವಿ ಇವಾಗ. ನಾಲ್ದು ಯಾರು ಚಾಲನೆ ಕೊಡ್ತಾರೆ? ಪುತ್ತೂರು ಅರುಣ್ ಕುಮಾರ್ ಹುಟ್ಟಿದ ಮತ್ತು ಸುಧಾನ್ ಆಚಾರ್ಯ, GL ಆಚಾರ್ಯ ಜ್ಯುವೆಲರ್ಸ್. ಎಷ್ಟು ಗಂಟೆ? 10:55 11 o'clock ಇದು ಶೋ ಸ್ಟಾರ್ಟ್ ಆಗುತ್ತೆ. ಅದರಿಂದ 5 minutes ಮೊದಲು ದೀಪ ಬೆಳಗಿಸಿ ಇಲ್ಲಿ ಪುತ್ತೂರಿನಾದ್ಯಂತ ಚಾಲನೆ ಕೊಡ್ತಾರೆ. ಪಿರ್ಕಿಲು ತುರುಟೆಯಾನ ಫಸ್ಟ್ ಸೆಕೆಂಡ್ ಹೀರೋ ಬಂದಿಲ್ಲ. ಫಸ್ಟ್ ಪೂರ ಕನ್ನಡ ಬೊಕ್ಕ ಸೀರಿಯಲ್ ಕ್ಯಾರೆಕ್ಟರ್ ಮಾಡ್ಕೊಂಡಿದ್ದೆ. ನನಗೆ ತುಳುಟು ಒಂಜಿ ಸತೀಶ್ ಅನ್ನೆಲ್ಲ ಡೈರೆಕ್ಟರ್ ತನ್ವನಿ ಅಕ್ಲು ಪೂರ ಒಂಜಿ ಆಫರ್ ಮಾಡ್ತೇವೆ ಮನ್ಪೋರ. ಸೊ ಇಂಟ್ರೆಸ್ಟ್ ಇರ್ತದೆ ಫಿಲ್ಮ್ ಫೀಲ್ಡ್. ಸೊ ಐ ಗೊತ್ತೊಂಡೆ ಓಕೆ ಬಂಡದ ಗೊತ್ತೊಂಡೆ ಬಾರಿ ಶೋಕ್ ಶೂಟಿಂಗ್ ನಡತು ಬರ್ತದೆ. ಆಲ್ಮೋಸ್ಟ್ ನಮ್ಮ ದಕ್ಷಿಣ ಕನ್ನಡ ಆಲ್ಮೋಸ್ಟ್ ಪೂರ ಕಡೆ ಶೂಟಿಂಗ್ ಮಾಡ್ತಾ ಅಂಚನೆ ಇತ್ತೆ ಆ ಪ್ರಾಡಕ್ಟ್ ರೆಡಿ ಆಗ್ತದೆ. ನಮ್ಮ ಪಿರ್ಕಿಲು ಬಂದ್ವಿ ನಾವು ನೆಟ್ ರಟ್ ಹೀರೋ ನಕ್ಲಿ ಬುಕ್ 4 ಜನ ಒಟ್ಟಿಗೆ ಪಿರ್ಕಿಲ್ ನಕ್ಲಿ ಪೂರಲ್ಲ. ಲೈಕ್ ಅನಿಲ್, ರಂಜು ಅಂಚನೆ ಮಸ್ತ್ ನಮ್ಮ ತುಳುನಾಡದ ಮಸ್ತ್ ಜನ ರಂಗಭೂಮಿ ಕಲಾವಿದರು ಇರಲಿರು ಅಕ್ಲು ಪೂರ ನೆಟ್ಟು ನಟನೆ ಬರ್ತದ. ಅಂಚಾದೆ ಈ ಮೂವಿ ಬರ್ಪಿನ 26 ರಿಲೀಸ್ ಆಗುന്നുണ്ട് ಆಲ್ ಓವರ್ ದಕ್ಷಿಣ ಕನ್ನಡ. ನೆಕ್ ಐನಾತ್ ನಮ್ಮ ಮಾಧ್ಯಮ ಮಿತ್ರರ ಸಪೋರ್ಟ್ ಖಂಡಿತವಾದ ಬೋಡಿ ಇಂಟ್ಲಿಗೆ ಅಂಚನೆ ಈ ನಮ್ಮ ಈ ಒಂಜಿ ತುಳುನಾಡದ ಸಿನಿಮಾನ ಗೆಂದಲ್ ಕೊಡೋದಕ್ಕೆ ಏನಂದ್ರೆ ನಮಸ್ತೆ ಮಾದರಿಲ್ಲ ಎನ್ನ ಪುದರ್ ಲತಾ ಅಂದ್ರೆ ನಾನು ಪಂಜಾಬ್
ಮುಲ್ಪನೆ ಆ್ಯಕ್ಚುಲಿ ಏನೊಂದು ಫಸ್ಟ್ ಮೂವಿ ಮಾತೆಲ್ಲ ಬಂದು ಸಪೋರ್ಟ್ ಮಾಡ್ಲೆ ಮಾತೆಲ್ಲ ತೂವಡೆ ಎಂಟು ಉಂಡು ಕಾಮಿಡಿ ಅಂಚನೆ ಫ್ಯಾಮಿಲಿ ಓರಿಯೆಂಟೆಡ್ ಎಮೋಷನಲ್ ಪೂರ ಉಂಡದಕ್ಕೆ ಮಾತೆಲ್ಲ ಬಂದು ಸಪೋರ್ಟ್ ಮಾಡ್ಕೊಡೋದು ಮುಖ್ಯ. ಓಕೆ. ಥ್ಯಾಂಕ್ ಯು.